ಈಗ ಹೇಳಿದ್ರು ಅಂತ ಹೇಳಿ ಒಂದು ಸೆಕೆಂಡ್. ಈಗ ಅಧಿವೇಶನದ ಸಂದರ್ಭದಲ್ಲಿ ವಿಧೇಯಕ ಬರುವಾಗ ಚರ್ಚೆ ಆಗೋದು ಅಲ್ವಾ? ಆವಾಗ ನಾನು ಹೇಳ್ತಿದ್ರೆ ಅದನ್ನು ಸರಿಪಡಿಸ್ಲಿಕ್ಕೆ ಅವಕಾಶ ಏನು? ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಅದನ್ನು ಯಾರು ಸರಿ ತಪ್ಪಂತ ಹೇಳಿ ಅದನ್ನು ನಾವು ರೆಕಾರ್ಡ್ ನೋಡಿಕೊಂಡು ಅದನ್ನು ಬಗೆಹರಿಸುವಂಥ ವಿಚಾರ ಇತ್ತು. ಅದು ಏನು ಕೂಡ ಇಲ್ಲ. ಏಕದಮ್ಮಲ್ಲಿ ಬೊಬ್ಬೆ ಹಾಕುವಂಥದ್ದು ಇನ್ನಿಚ್ಚರ ಹಾಕೊಂಡು ಗದ್ದಲ ಮಾಡಿದರೆ ನಾನು ಸ್ಪೀಕರ್ ಆಗಿ ನನ್ನ ನಿಯಮ ಏನಿದೆ, ನನ್ನ ಒಂದು ಕೆಲಸ ಏನಿದೆ, ಸ್ಪೀಕರ್ ಆಗಿ ನಾನು ಕೆಲಸ ಮಾಡಿದ್ದೇನೆ. ಯಾವಾಗಲೂ ಕೂಡ ಒಂದು ಬಾವಿಗೆ ಬರಬೇಕಾದ್ರೆ ಪ್ರತಿಪಕ್ಷದ ನಾಯಕರು ಅದಕ್ಕೆ ಸೂಚನೆ ಕೊಟ್ಟಾಗ ಇದು ಬರಬೇಕು. ಪ್ರತಿಪಕ್ಷದ ನಾಯಕರು ಮಾತಾಡ್ಲಿಕ್ಕೆ ಹೊರಟು ಸುಮ್ಮನೆ ಕೂತು ಬೇರೆಯವ್ರಿಗೆ ಹೇಳ್ತಾರೆ. ಅಲ್ಲಿ 5-10 ನಿಮಿಷದ ಗದ್ದಲ ನಡೀತಾ ಇವತ್ತು ಇದೆ. ಸುಮ್ಮನೆ ಕೂತು ಗದ್ದಲ ಚರ್ಚೆ ಮಾಡೋಂತ ನಾನು ಹೇಳಿದ್ದು ಕೂಡ ಸುಮ್ಮನೆ ಕೂತ್ಕೊಂಡ್ರಲ್ಲ, ಕೂತು ಚರ್ಚೆ ಮಾಡಿ ಯಾರು ಏನು ಹೇಳಿದ್ರು, ಏನಾಯ್ತು, ಹೆಚ್ಚು ಕಮ್ಮಿ ಆಗಿದೆ ಅಂತ ನೋಡಿಕೊಂಡು ಹೋಯ್ತು. ಅದಕ್ಕೆ ಅವಕಾಶನೇ ಇಲ್ಲ. ಪ್ರತಿಪಕ್ಷ ನಾಯಕರಿಗೂ ಗೊತ್ತಿಲ್ಲದೆ ನೇರವಾಗಿ ಬಾವಿಗೆ ಬಂದಾಗ ನನ್ನ ನಿಯಮ ಏನಿದೆ, ಸ್ಪೀಕರ್ ನನ್ನ ಕೆಲಸ ಮಾಡಲೇಬೇಕಲ್ಲ. ಆಗ ಪ್ರತಿಯೊಬ್ಬರು ಕೂಡ ಅವರವರ ವಿಚಾರವನ್ನು ಜವಾಬ್ದಾರಿ ಅರ್ಥ ಮಾಡಿಕೊಳ್ಬೇಕು. ಒಂದು ಸಂದರ್ಭ ಇನ್ನೊಬ್ಬರಿಗೆ ದೋಷಣೆ ಮಾಡೋದು ಸುಲಭ. ಅವರ ಜವಾಬ್ದಾರಿ ಏನಿತ್ತು, ಅವರಲ್ಲಿ ತಪ್ಪಿ ಹೋಗಿದ್ದಾರೆ, ಅದನ್ನೆಲ್ಲರೂ ಆತ್ಮಾವಲೋಕನ ಮಾಡಬೇಕು. ಅವಾಗ ನೀವೇನು ಮಾತಾಡಿಲ್ಲ ನೋಡಿ ಅವರೇ ಮಾತಾಡಿದ್ರೆ ಅಂತ ಅದನ್ನ ನಾನು ಹೇಳ್ದಲ್ಲ. ಮಾತಾಡಿದೆ ಆವಾಗ ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತೇಳಿ ಅವರು ಸುಮ್ಮನೆ ಕೂತ್ಕೊಂಡು ವಿಚಾರ ಮತ್ತೊಮ್ಮೆ ಕೇಳಿ ಮತ್ತೆ ನಮ್ಗೆ ಏನಾದ್ರು ರೂಲಿಂಗ್ ಕೊಡ್ಬೇಕು ಏನಾದ್ರು ಹೇಳ್ಬೋದು, ರೆಕಾರ್ಡ್ ನೋಡಿ ಏನು ಹೇಳಿದ್ದಾರೆ. ಆಗ ಅವ್ರು ಏನಾದ್ರು ನಾಗೆಲ್ಲ ಹೇಳಿದ್ವಿ ಏನೋ ನಡೀತದೆ ಇದು. ಅದಕ್ಕೆ ಸುಮ್ಮನೆ ಕೂತ್ಕೊಳ್ಳಿ, ಸುಮ್ಮನೆ 5 ನಿಮಿಷದಿಂದ ನಾನು ಹೇಳ್ತಾ ಇದ್ದೇನೆ ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ ಸೈಲೆಂಟ್ ಆಗಿ ಅದು ಏನಿಲ್ಲ. ಬರೀ ಎಲ್ಲ ಇದ್ದು ನಿಂತು ಮಾತಾಡೋದು. ಸಡನ್ ಆಗಿ ಬಾವಿಗೆ ಬಂದಾಗ ಆಗ ಸ್ಪೀಕರ್ ಏನಂತ ತೋರಿಸ್ಬೇಕಲ್ಲ, ಏನೋ ನನ್ನ ನಿಯಮಗಳು ಏನಂತ ತೋರಿಸ್ಲೇಬೇಕಲ್ಲ. ಇಲ್ಲ ನಾನು ಎಲ್ಲರಿಗೂ ಅಭ್ಯಾಸ ಆಗ್ತಿರ್ತದೆ ಇದೇ ರೀತಿ. ನಮಗೆ ಇನ್ನು 3 ಬಿಲ್ ಇತ್ತು. ಸಾಮಾಜಿಕ ಬಹಿಷ್ಕಾರ ಬಿಲ್ ಉಂಟು, ಒಳ ಮೀಸಲಾತಿ ಬಿಲ್ ಉಂಟು. ಇದು ಪರಿಷತ್ತಿಗೆ ಹೋಗಬೇಕು, ಅಲ್ಲಿ ಚರ್ಚೆ ಆಗಬೇಕು. ಇದನ್ನು ನಾನು ಇದರಿಂದ ಟೈಮ್ ಫ್ರೇಮ್ ನನ್ನ ಜವಾಬ್ದಾರಿ ನೋಡಬೇಕಲ್ಲ. ಇಲ್ಲಿ ಬಿಲ್ ಪಾಸ್ ಮಾಡಿ ಅಲ್ಲಿ ಕಲಿಸ್ಬೇಕು, ಅಲ್ಲಿ ಪಾಸ್ ಮಾಡಬೇಕು, ಈ ಟೈಮಲ್ಲಿ ನಾವು ಮುಗಿಸ್ಬೇಕು. ಆ ಸಂದರ್ಭ ನಾವು ಹೇಳಿದಾಗ ಅದನ್ನು ಕೂತ್ಕೊಂಡ್ರೆ ಆಗ ಅವ್ರಿಗೆ ಕ್ಲಾರಿಫಿಕೇಶನ್ ಅಂತ ಕೇಳಿದರೆ ಅಲ್ಲಿ ಹೆಚ್ಚು ಕಮ್ಮಿ ಆಗಿದೆಯಲ್ಲ ಬರ್ತದೆ. ಅದಕ್ಕೆ ಏನಾದೊಂದು ಹೇಳ್ಬೋದು. ಏನು ಕೂಡ ಅವ್ರು ಬರೀ ಗದ್ದಲ ಮಾಡಿಕೊಂಡು ಪ್ರತಿಪಕ್ಷ ನಾಯಕರು ಕೂಡ ಗೊತ್ತಿಲ್ಲ, ಇವರೇ ಎದ್ದು ಬರೋ ಎಲ್ಲಿ ಅದು ನಾವು ನೋಡಲಿಲ್ಲ. ಇದಕ್ಕೆ ಅಲ್ಲಿಗೆ ಬಂದಾಗ ಒಂದು ನಾಳೆ ಅಭ್ಯಾಸ ಆಗಿಬಿಡ್ತದೆ. ಇನ್ನು ಬರೋ ಮುಂಚೆ ಆಲೋಚನೆ ಮಾಡ್ತಾರೆ. ನಾವು ಬಂದರೂ ಕೂಡ ಇಲ್ಲಿ ಪಾಸ್ ಬಂದರೆ ಬರುವುದಿಲ್ಲ, ಸ್ವಲ್ಪ ಸರಿ ಇರ್ತಾರೆ. ಸೊ ಐ ಟು ಡೂ ಮೈ ಡ್ಯೂಟಿ ಅಷ್ಟೇ. ನನ್ನ ಕರ್ತವ್ಯನಲ್ಲಿ ಮಾಡಿದ್ದೇನೆ, ಸ್ಪೀಕರ್ ಆಗಿ ನನ್ನ ಕರ್ತವ್ಯದಲ್ಲಿ ಮಾಡಿದ್ದೇನೆ. ನೀವು ಮುಂದೆ ಸ್ಪೀಕರ್ ಆಗಿ ಇರ್ತೀರಾ? ಥ್ಯಾಂಕ್ ಯು. ನೀವು ಹರಿಕತೆ ಹೇಳಬೇಡಿ ನಿಲ್ಲಿಸಿ ಅಂತ ಹೇಳಿರೋದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಸ್ಪೀಕರ್ ಅವರು ಉಡುಪಿ ಜನರ ಕ್ಷಮೆ ಕೇಳಬೇಕು ಅಂತೇಳಿ ಅವರು ಒತ್ತಾಯಿಸಿದ್ದಾರೆ. ಸೊ ಏನು ಹೇಳ್ತೀವಿ? ಒಂದು ಒಂದು ಕುಟುಂಬದ ರೀತಿಯಲ್ಲಿ ಇರುವಂಥದ್ದು. ಇದರಲ್ಲಿ ಕುಟುಂಬದ ರೀತಿ ಇದ್ದಾಗ ಆ ಕುಟುಂಬ ಈಗ ಚೆನ್ನಾಗಿ ನಡ್ಸ್ಕೊಂಡು ಹೋಗೋ ಜವಾಬ್ದಾರಿ ಒಂದು ಸಬ್ಬತ್ತಿಗೆ ನನ್ನ ಜವಾಬ್ದಾರಿ ಆಗಿದೆ. ಅದರ ಒಳಗಡೆ ಏನಾಗಿದೆ ಅದು ಆಗಿದೆ. ಅದ್ರ ಬಗ್ಗೆ ಹೊರಗೆ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ನಾನೆಲ್ಲರಿಗೂ ಹೇಳೋದು ಇಷ್ಟೇ, ದಕ್ಷಿಣ ಕನ್ನಡ ಕರಾವಳಿಗೆ ವಿಶ್ವೇಶ್ವರ ಗೌರವ ಇದೆ ಮುಂದೆ. ಅದು ಎ ಜಿ ಕೊಡ್ಗಿ ಇರಲಿ, GS ಆಚಾರ್ಯ ಇರಲಿ, ಪ್ಲೇಸಸ್ ಡಿಸೋಜ್ ಇರಲಿ, BA ಮೊಯ್ದೀನ್ ಇರಲಿ, ಜಯರಾಮ್ ಶೆಟ್ಟಿ ಇರಲಿ, ಅಂಗಾರ ಇರಲಿ, ಯೋಗೇಶ್ ಭಟ್ ಇರಲಿ, ಎಲ್ಲ ಶಾಸಕರು ಇಡೀ ರಾಜ್ಯದ ಬೇರೆ ಶಾಸಕರೆಲ್ಲರೂ ಕೂಡ ಅದಕ್ಕೆ ಒಂದು ಮಧುರಾಜರು ಇರಲಿ, ಪ್ರತಾಪ್ ಚಂದ್ರಶೇಖರ್ ಇರಲಿ, ಬೇರೆ ರಾಜ್ಯದ ಎಲ್ಲರೂ ಕೂಡ ಒಂದು ಗೌರವಪೂರಿತವಾದಂಥ ಅತ್ಯುತ್ತಮವಾದ ಒಂದು ಸೌಜನ್ಯದ, ಸಜ್ಜನಿಕೆಯ, ಸರಳತೆಯ ಶಾಸಕರೆಂಬ ವಿಶೇಷ ಗೌರವ ಕರಾವಳಿಯವರಿಗಿದೆ ಇತ್ತು. ಎಲ್ಲ ಶಾಸಕರು ಆ ಗೌರವ ಮತ್ತು ಉಳಿಸಬೇಕಂತೇಳಿ ನಾನು ಎಲ್ಲರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನೊಂದು ಮಂಗಳೂರು ಶಾಸಕರು ಆರೋಪ, ಯಾಕಂದರೆ ಬೇರೆಯವ್ರು ಬಂದು ಹಾಗೆ ನಮಗೆ ಹಿಂದೆ ಆಗಿತ್ತು ಮಾಡಿ ಹೀಗೆ ಹೇಳುವಾಗ ಅದು ನಮಗೆ ಸ್ವಲ್ಪ ನೋವಾಗ್ತದೆ. ಕರಾವಳಿಯವರಿಗೆ ಬೆಂಕಿ ಹಚ್ಚುವವರು ಅಂತ ಹೇಳುವಾಗ ನೀವೇನು ಹೇಳಲಿಲ್ಲ ಅಂತ ಸರ್? ಪ್ರೊಟೆಸ್ಟ್ ಉಂಟು ನಿಮ್ಮ ಕ್ಷೇತ್ರದಲ್ಲಿ. ಸಂತೋಷ. ನಾನು ಹೇಳಿದೆಲ್ಲ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ ಅಂತೇಳಿ. ನಾನೇ ಸ್ಪೀಕರ್ ಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಬೇಕಾದ್ರೆ ನನ್ನ ಪರವಾಗಿ ಎಷ್ಟು ಜನಕ್ಕೆ ಆಶೀರ್ವಾದ ಮಾಡಿ ಶ್ರಮ ಪಟ್ಟಿದ್ದಾರ ಅಷ್ಟೇ ಆ ಪ್ರೊಟೆಸ್ಟ್ ಕೂಡ ಇವತ್ತು ಕಾರಣ ಅಂತ ಹೇಳ್ತೇನೆ, ನಾನು ಬಯಸ್ತೇನೆ. ಸರ್, ಈಗ ಕೋಳಿ ಅಂಕದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಶಾಸಕರ ಮೇಲೆ FIR ಕೊಡ್ತೀನಿ. ಅದು ಸರ್ಕಾರದ ಬಗ್ಗೆ ತೀರ್ಮಾನ ತಗೊಳ್ಬೇಕು. ನನಗೆ ಸ್ಪೀಕರ್ ಆಗಿ ಎಲ್ಲ ಕೂಡ ಮಾತಾಡಲಿಕ್ಕೆ ಎಲ್ಲಂಥದ್ದು ಆಗೋದು ಕೂಡ ಇಲ್ಲ. ನಮ್ಮ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು, ಇನ್ನೊಂದಿರ್ಬೋದು. ಸಂವಿಧಾನದ ಪೋಸ್ಟ್ ಇದ್ದುಕೊಂಡು ಅದರ ಬಗ್ಗೆ ಹೆಚ್ಚು ಆಗಲಿಕ್ಕೆ ಆಗುತ್ತೆ. ನಾನು ಅಷ್ಟೇ ಸರ್ಕಾರ ಅದನ್ನು ಬಗ್ಗೆ ಚರ್ಚಿಸಿ ಅದಕ್ಕೆ ಸೂಕ್ತವಾದ ಒಂದು ವ್ಯವಸ್ಥೆ ಮಾಡಬೇಕು. ಅಂದ್ರೆ ಅರ್ಥ
ಸೂಕ್ತವಾದ ಅರ್ಥ ಏನು? ಬೇರೆ ಎಲ್ಲ ವಿಷಯದಲ್ಲಿ ಅಲ್ಲ, ಮಾತಾಡ್ತೀರಿ. ಕರಾವಳಿಯ ಜನಪ್ರಿಯ- ಈ ವಿಷಯ ಬಂದಾಗಿ ನೀವು ಸಾಂವಿಧಾನಿಕ ಹುದ್ದೆ ಬಗ್ಗೆ ಯಾವುದು? ಅಲ್ಲ, ಕರಾವಳಿಯ ಒಬ್ಬ ಜನಪ್ರತಿನಿಧಿಯಾಗಿ ಆ ಒಂದು ಕೋಳಿ ಅಂಕದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ನಾನು ಹೇಳಿದ್ದೇನಲ್ಲ, ಈಗ ನಾನು ಈ ಕರ್ನಾಟಕ ರಾಜ್ಯ ವಿಧಾನಸಭೆ ಸಭಾಧ್ಯಕ್ಷ ಅದಕ್ಕಿಂತ ಮೊದಲು ಅಲ್ಲ, ನೀವು- ಶಾಸಕರಾಗಿ- ಸರ್, ಅದಕ್ಕಿಂತ ಮೊದಲು ನೀವು ಶಾಸಕರಲ್ಲ. ನೀವು ಅದಕ್ಕಿಂತ ಮೊದಲು ನೀವು ಶಾಸಕರಲ್ಲ. ಶಾಸಕರಲ್ಲ. ಸ್ಪೀಕರ್ಗೆ ಶಾಸಕರೌದು ಇದರಲ್ಲಿ ಅಲ್ವಾ? ನಾನು ಶಾಸಕನಾಗಿದ್ದಿದ್ರೆ ಅಥವಾ ಸರ್ಕಾರದಲ್ಲಿ ನನ್ನ ಅಭಿಪ್ರಾಯ ಇತ್ತು ಅದಕ್ಕೆ ಇದು ಮಾಡ್ಬೋದು. ಈ ಸ್ಥಾನದಲ್ಲಿ ಇದ್ದುಕೊಂಡು ಈ ಒಂದು ವಿಚಾರ ಸಂಬಂಧಪಟ್ಟಾಗಿ ನಾನು ಪಬ್ಲಿಕಲ್ಲಿ ಬಸ್ ಜಾಸ್ತಿ ಚರ್ಚೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾರ್ಯಾರಿಗೆ ಯಾವ್ಯಾವ ಸಚಿವೆಯನ್ನು ಹೇಳಬೇಕಾದ್ರೆ ನಾವು ಹೇಳ್ತೇವೆ. ಅಲ್ಲ, ಅಂದ್ರೆ ಗೌರ್ಮೆಂಟ್ ನಿರ್ಧಾರ ತಗೋಬೇಕು ಅಂತಂದ್ರೆ ಏನು ಅರ್ಥ ಏನಂದ್ರೆ ಒಂದು ಅದ್ರ ಅಲೋ ಮಾಡುವಂಥದ್ದು ಅಂತ ಅವ್ರ ಡಿಸಿಷನ್ ತಗೋಬೇಕಂತನ ಅಲ್ಲ, ಏನ್ ನಿಮ್ಮ ಅರ್ಥ ಏನಂತ ನೀವು ಅಲ್ಲ, ಅದಲ್ಲ ಸಕಾರಾತ್ಮಕವಾದ ನಿಲುವು ಇರಬೇಕು. ಸಕಾರಾತ್ಮಕ ಯಾವ ರೀತಿಯಿಂದ? ಯಾವುದೊಂದು ರೀತಿಯಿಂದ ಕೊಡದೇ ಇರ್ಬೋದು, ಅಂದ್ರೆ ಕೊಡದೇ ಇರ್ಬೋದು, ಅಲೋ ಮಾಡ್ಬೋದು, ಅವ್ರಿಗೆ ಬಿಟ್ಟದಂತನ ಯಾವುದು? ಅಲೋ ಮಾಡಿ ಸರಿಯಾದ ತಡಲಿ ಒಂದು ನಿರ್ಧಾರ ತಗೋಬೇಕಂತನ. ಇಡೀ ಊರವರು ಅಧಿಕಾರಿ ಎಲ್ಲರೂ ಕೂಡ ಸಂತೋಷದ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಅದೆಲ್ಲ ಸರ್ಕಾರದ ಮತ್ತು ಅಧಿಕಾರಿಗಳ ಜವಾಬ್ದಾರಿ. ಸರ್, ಅದು ಜಯದೇವ್ ಮತ್ತು ಕಿದ್ವಾಯಿ